ಸಮಾಜ ಸೇವೆ, ಬಡವರಿಗೆ ನೆರಳಾಗಿ ನಿಲ್ಲುವ ಮೂಲಕ ಸದಾ ಸುದ್ದಿಯಲ್ಲಿರುವ ವಿಶ್ವಶೆಟ್ಟಿ ಅಂಬಲಪಾಡಿ ಅವರು ಇದೀಗ ಮತ್ತೊಂದು ನೆರವಿನ ಹಸ್ತ ಚಾಚುವ ಮೂಲಕ ಸುದ್ದಿಯಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಹಿರಿಯಡ್ಕ ಬಸ್ ನಿಲ್ದಾಣದಲ್ಲಿ ತೀರಾ ಚಿಂತಾಜನಕ ಪರಿಸ್ಥಿತಿಯಲ್ಲಿ 4 ದಿನಗಳಿಂದ ಅನ್ನ ಆಹಾರ ಸೇವಿಸದೆ ಮಾತನಾಡಲು ಆಗದ ಪರಿಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನ ವಿಶ್ವಶೆಟ್ಟಿ ಅಂಬಲಪಾಡಿ ಹೋಮ್ ನರ್ಸ್ ಆಗಿರುವ ಪ್ರದೀಪ್ ಕುಮಾರ್ ಹಾಗೂ ಆಂಬ್ಯುಲೆನ್ಸ್ ಚಾಲಕ ರಾಮದಾಸ್ ಪಾಲನ್ ನೆರವಿನಿಂದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಅಸ್ವಸ್ಥರಾಗಿದ್ದ ವ್ಯಕ್ತಿಯನ್ನ 47 ವರ್ಷ ವಯಸ್ಸಿನ ಗಣೇಶ್ ಎಂದು ಗುರುತಿಸಲಾಗಿದ್ದು, ಇವರು ಉಡುಪಿಯ ಖ್ಯಾತ ಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿಕೊಂಡಿದ್ರು. ಇನ್ನು ವ್ಯಕ್ತಿಯ ಸಂಬಂಧಿಕರು ಹಿರಿಯಡ್ಕ ಮನೆಯಲ್ಲಿ ವಾಸವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಸಂಬಂಧಿಕರು ಜಿಲ್ಲಾಸ್ಪತ್ರೆಯನ್ನ ಸಂಪರ್ಕಿಸಬೇಕೆಂದು ವಿಶ್ವಶೆಟ್ಟಿಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ.